ನಮಸ್ಕಾರ. ಇಂದು ನಂಗೆ ಏನ ವಿಷಯ ಪத்தி ನೋಡೋದು ಕೋಣಂದ್ರೆ ಅದು ಮುಂದೆ ನಾನು ಸೆಂಟೆನ್ಸ್ ಮೂಲ್ಯವಾ ಸ್ಟಾರ್ಟ್ ಮಾಡಿದೆ. ಕಾವಲ್ತುறை உங்கள் நண்பன் ಅಥವಾ ಒಂದು ಸೆಂಟೆನ್ಸ್ ಈ ಸಾತಾನುಕೂಲ ಪ್ರಚನೆ ಮುಂದೆ ಜಸ್ಟಿಫೈ ಮಾಡಿದಾರೆ ನೋಡ್ಲ ಮಾಡಲ. ಸೊ ಒಬ್ಬ ಎಡ ಮಾಡೋ ಪ್ರಚನೆಯಾಲ ಸೊ ಎಲ್ಲಾ ಪೊಲೀಸ್ಕರನ ಡಿಪಾರ್ಟ್ಮೆಂಟ್ ಹೆಸರು ಕೆಟ್ಟೋಯ್ನಡೆ. ಸೊ ಅದನ್ನ ಪத்தி தான் ಇಂದು ನಾವು ನೋಡೋದು ಕೋಣ. ಸೊ ನೀங்க ನೋಡಿದೆ ಅಂದ್ರೆ ಈಗ ಅವಕ ಎಡ ಅಪ್ಪ ಮಾತಿ ಎಡ ಸತ್ತುಬ್ರು. ಸೊ ಸಾತಾನುಕೂಲ ಏನಾಗಿ ಸತ್ತರು ಒಂದು ವಿಷಯ ನೋಡಿದ್ರೆ ಅವಕ ಕೊಲೆ ಮಾಡಿದಾರಿಯಾ ಇಲ್ಲ, ಇಲ್ಲಾಚೋ ಈ ನಗೆಗೆ ಏದಾಚೋ ಈ ತ್ರಿಡಿನ್ ಬಂದಾರಿಯಾ ಇಲ್ಲ. ಈಗ ಪೊಳ್ಳಾಚಿದಾಗ ನಡೆದಂಗ ಪ್ರಾಬ್ಲಮ್ ಏதாவது ನಡುತ್ತಾರೆ ಸಾತಾನುಕೂಲಂದಾಗ ಅದಕ್ಕೆ ಕಾರಣವಾಗಿದ್ದಾರಿಯಾ ಇಲ್ಲ. ಇಲ್ಲ ಒಂದು ಒಂದು 1 ಮಂತ್ ಮುಂದೋಡು ಫ್ಯಾಮಿಲಿ ಪ್ರಾಬ್ಲಮ್ ಆಳ ಒಂದು ಕುನ್ನ ಎನ್ನ ಕಿಚ್ಚಿಕ್ಕಿ ಸಾರಿಸಿದಾರಿಯಾ ಇಲ್ಲ. ಒಂದು 10 ನಿಮಿಷ ಕಡೆಯ ಎಕ್ಸ್ಟ್ರಾ ತರದು ಬಿತ್ತದಗಾಯಿ ಎರಡವ ಅನ್ಯಾಯವ ಈಗ ಸತ್ತುದಾರ. ಸೊ ಅವಾಗ ಜಸ್ಟಿಸ್ ಬೇಕು ಎಂಬ ವಿಷಯ ಆಯ್ತಾ ಈಗ ಈ ಸಲ ದೊಡ್ಡ ಒಂದು ಪ್ರಚನೆ ನಡೆದ. ಸೊ ಏನ ನಡುತ್ತೊಂದು ಸುರಕವಾಗಿ ಏನ ನಿಂಗ ಮೇ ಬಿ ನಿಂಗೆ ನ್ಯೂಸ್ದಾಗ ನೋಡಿದಾರೆ ಎಡ ಸತ್ತುದಾರ ಪೊಲೀಸ್ ಇದ್ದಾರೆ ಎಂದು. ಬಟ್ ಸುರಕವಾಗಿ ಏನ ನಡುತ್ತುಂಬ ಪ್ರಚನೆ ಏನೇ. ಸೊ ಫಸ್ಟ್ ಡೇ ಮುಂದಾಡ ಅರೆಸ್ಟ್ ಮಾಡೋದಕ್ಕೆ ಮುಂದಾಡ ಜನ ನೈಟ್ ಬಂದು ಪೊಲೀಸ್ ಕಾರಣ ಬಂದು ಅನೌನ್ಸ್ ಮಾಡ್ಯಾರ ಅವಕ ಕಡ ಮುಂದಾಡಿತ್ತು. ಸೊ ಸಾತಾನುಕೂಲದಾಗ ಎರಡ ಅವಕ ಹೆಸರು ಬಂದು ಒಬ್ಬನ ಹೆಸರು ಬಂದು ಅಪ್ಪನ ಹೆಸರು ಬಂದು ಜಯರಾಜ್ ಅಂತ ಇಟ್ಟು 59 ಏಜ್ ತನಕ. ತನ್ನ ಮಾತಿನ ಹೆಸರು ಬಂದು ಫೀನಿಕ್ಸ್ ಅಮ್ಮ ಬಂದು 31 ವಯಸ್ಸು. ಸೊ ಅಪ್ಪ ಬಂದು ಮರ ಕಡೆ ಬಿತ್ತಾನೆ, ಮಾತಿ ಬಂದು ಒಂದು ಮೊಬೈಲ್ ಶಾಪ್ ಬಿತ್ತಾನೆ. ಸೊ ಅಪ್ಪನ ಕಡೆ ಮುಂದಾಡ ಹೋಗಿ ಆ ಪೊಲೀಸ್ ನಾವು ಏನಂದಾರ ನೋಡು ಇನಿಮೇಲೆ ನೀ 8 o'clock ಮೇಲೆ ಕಡೆ ತರ ಕುಡಿಯೋದು ಅಂತಂದು ಈಗ ಆಗ ಅಪ್ಪನವಕ್ಕೆ ಏನೇ ಆ ಒಂದು ವಾಯ್ಸ್ ಬಂದ್ರ ಅಪ್ಪನ ಸೈಡ್ ಇಂದ. ಸೊ ಈ ಏರಿಯಾದಾಗ ಈಸ ಕಡೆ ಆಡದೆ ಎನ್ನ ಕಡೆ ಮುಂದಾರ ಬಂದು ನೀ ಏನಾಗಿತ್ತಂದು ಏರಿಯಾಯ್ತಂದು ಈಗೇನ ಏನ. ಸೊ ಒಂದು ನಡುವಿಲ್ಲ அடுத்த ಜನ ಹೋದಾರ 10 ನಿಮಿಷ ಎಕ್ಸ್ಟ್ರಾವಾ ತರದು ಬಿತ್ತನ. ಸೊ ಒಣ್ಣೆ ಅವಕ್ಕೆ ಏನ್ ಮಾಡ್ಯಾರ ಅಂದ್ರೆ ಅವನ ಅಪ್ಪನ ಪೊಲೀಸ್ ಸ್ಟೇಷನ್ ಕೂಟಿನ ಹೋದಾರ. ನೀ 10 ಪೊಲೀಸ್ ಸ್ಟೇಷನ್ ಹೋಗಪ್ಪ ಅಂದಾರ. ಸೊ ಪೊಲೀಸ್ ಸ್ಟೇಷನ್ ಬಂದು ಅವನ ಕಡೆಯಿಂದ ಪೊಲೀಸ್ ಸ್ಟೇಷನ್ ಬಂದು ಒಂದು 500 ಮೀಟರ್ ಇತ್ತ. ಬಟ್ ನಾನು ಹಿಂಗೆ ಹೋಗಿವಿ ನಾ ಇಂದಾಡು ಬನ್ನೆ ಆಯ್ತಂದ ಏನ ಅವನಪ್ಪ ಇಲ್ಲ ನೀ ಬಂಡಿದಕ್ಕೆ ಬಪ್ಪುದೊಂದು ಈ ಕೂಟಿನ ಹೋದಾರ. ಸೊ ಈ ನ್ಯೂಸ್ ಅವನ ಮಾತಿಗೆ ಹೋರ ಆ ಕಡೆ ಅವನ ಮಾತಿನ ಫ್ರೆಂಡ್ಸ್ ಎಲ್ಲವೇ ಇದ್ದಾರ, ಎಲ್ಲವೇ ಪೊಲೀಸ್ ಸ್ಟೇಷನ್ಗೆ ಹೋದಾರ. ಓಪನ್ ಅವನ ಅಪ್ಪನ ಫಸ್ಟ್ ಕೆಟ್ಟ ಬಸ್ ನೋಡುವುದು ಸ್ಟಾರ್ಟ್ ಮಾಡ್ಯಾರ ಪೊಲೀಸ್ ಅವಕ ಎಸ್ ಐ ಅವಕ. ಸೊ ಅವಕ ಹೆಸರು ನಾ ಹೇಗೋದು ವಿಪ್ಪಕೊಂಡ. ಸೊ ಅವಕ ಫಸ್ಟ್ ಊದ ಹಿಂದೋಡು ಮಾತಿ ಏನ ಮಾಡಂದ್ರೆ ಎನ್ನ ಅಪ್ಪ ಸಿಟಿ ಒಡಂಬ ಸರಿಯಾದಮ್ಮ ನೀ ಅಪ್ಪನ ಉಯ್ಯ ಬೇಡಾತಂದೇಗಿ ಊಬುದು ಓಪನ ತಡತನ. ಸೊ ಪೊಲೀಸ್ ಕಾರಣವೇ ನೀ ಇದು ಮಾಡ್ರಿಯಾಡ ಅವನ ಮಾತಿಯ ನೀ ಪೊಲೀಸ್ ಕಾರಣವೇ ತಡತರಿಯಾ ತಂದೇಗಿ ಅವನ ಹೋಗಸ್ಕೊಚ್ಚಿ ಅಡಿಯ ಸೋಸಿಟ್ಟಾರ ಪೊಲೀಸ್ ಸ್ಟೇಷನ್ ಡೋರ ಸೋಸಿಟ್ಟಾರ. ಸೊ ಏಕ ನಿಂಗ ಸೋಸಿಯಲಿಂದ ಹೊರಸ್ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ವಿಚಾರ ನಡೆದೇ ತಂದೆ ಈಗಾರ ಹೋಗಸ್ ಫಸ್ಟ್ ಅವನ ಮಾತಿಯ ಮುಟ್ಟಿ ಒಡತನೆ ಒಡಪ ಅಳವಾಗ ಊದಾರ. ಸೊ ಐಂದ್ರ ಏನ್ ಮಾಡ್ಯಾರ ಅಂದ್ರೆ ತನ್ನ ಗೋಡೆ ತನ್ನ ಗೋಡೆಯೋಡ ಸೇತು. ಸೊ ಹೇಗೋದು ಮುಡಿವಿಲ್ಲ. ಸೊ ಮೇ ಬಿ ತನ್ನ ಹಿಂದಾಡು ಕೀರಿ ರಕ್ತ ಒಪ್ಪಳಂಗ ಅಳವಾಗ ಊದಾರ. ಅವನ ಅಪ್ಪ ಅವನು ಕೇತನ ಏನಾಗ ಮಾತಿ ಇತ್ತ ಊದಾರಿ ಇಂದ ಒಂದು ವಿಷಯ ಕೇತನ. ಸೊ ಓಕೆ ನಿನ್ನ ಮಾತಿ ಹೋದ್ರೆ ನಿನಗೆ ಇದು ವರ್ಷ ಬಂದ್ರವಾ ಅತಂದಿಗೆ ಅವನ ಅಪ್ಪನೂ ಸೇತಿ ಅದೇ ಗೋಡೆಗೆ ಸೇತಿ ಅವನ ಅಪ್ಪನೆಯೂ ಅದೇ ಊದಾರ, ಅದೇ ಎಡೆಯ ರಕ್ತ ಸೊಟ್ಟ ಊದಾರ. ಸೊ ಅವಕ್ಕೆ ಎಡವೇ ನ್ಯೂಡ ಅದ ನಿರ್ವಾಣವ ಒಂದೇ ಜೈಲಿಗೋಸ್ ಬೀತಾರ ಅಪ್ಪ ಮಾತಿ ಎಡ. ಈ ಸಿಚುವೇಶನ್ ಹಿಂಗೆ ಯೋಚನೆ ನೋಡಿವಿ ಏಸ ಒಂದು ಕಷ್ಟಪಟ್ರ ಅಂದು ನೈಟ್ ಫುಲ್ ಅವಕ ಅಪ್ಪರ ಟಾರ್ಚರ್ ಮಾಡ್ಯಾರ. ಸೊ அடுத்த ಎಸ್ಐ ಇನ್ನೊಂದೊಂದು ಎಸ್ಐ ನಿಂಗೆ 7 ಎಸ್ಐ ಕೇಳಿಪಟ್ಟಿದ್ದಾರೆ. ಇನ್ನೊಂದು ಎಸ್ಐ ಡ್ಯೂಟಿ ಬಿರಿಗೆ ಬನ್ನ ಸಂತ ಒಂದು 10-11 ಮಣಿಗೆ ಬಂದಾರ. ಇನ್ನೊಂದು ಡ್ಯೂಟಿ ಸೆಕೆಂಡ್ ಡ್ಯೂಟಿಗೆ ಬಂದಾರ. ಪೊಲೀಸ್ ಕಾಲ ಮೇಲೆಯೇ ನೀ ಕೈ ಬೀತೀಯಾಡ ಪೊಲೀಸವೇ ಎದುತ್ತು ಬಾಸಾರ್ಯಾರ ಅಂದ್ರೆ ತಾನು ಊಬುದ ಸ್ಟಾರ್ಟ್ ಮಾಡನ ಸಂತ ಫುಲ್ಲ ಊದಾರ. ಆ ಏರಿಯಾದಾಗ ಇಪ್ಪ ಹೊರಾಸ ಹಬ್ಬಕ್ಕೆಲ್ಲ ಏನಂದಾರ ಅಂದ್ರೆ ಅವ್ ಕಡೆ ಸದ್ದ ಸೌಂಡ್ ಬಂದು ಹೊರಾಸ ಒಂದು 2-3 ಕಿಲೋಮೀಟರ್ಸ್ 2-3 ಮೀಟರ್ಸ್ ಗಸ ಕೇತು ವಿಷಯ ಗಸ ಹೇಗ್ಯಾರ. ನೆಕ್ಸ್ಟ್ ಡೇ ವರ್ಕುದ ಅವಾಗ ಏನು ಮಾಡ್ಯಾರ ಅಂದ್ರೆ ಸೊ ಜಡ್ಜ್ಗೆ ಎತ್ತಿನೊಪ್ಪದು ಸಬ್ಮಿಟ್ ಮಾಡೋದು ಅಂತ ಕೊಟ್ಟನೋದಾರ. ಅವಕ್ಕ ಬಂಡಿಗೆ ಕೂಟಿನ ಒಪ್ಪದಿಲ್ಲ ಏಕ ರೀಸನ್ ಇಲ್ಲಿ ಅವಕ್ಕ ಹಿಂದಾಡು ರಕ್ತ ಆಸಗ ರಕ್ತ ಅವಕ್ಕ ಹಿಂದಾಡು ಊದ ಎಡಕ್ಕೆ ಇರ್ತದಾರ. ಅವಕ್ಕ ಫ್ರೆಂಡ್ಸ್ ಕೊಚ್ಚಿ ಇನ್ನೊಂದು ಕಾರ್ ಎತ್ತಿ ಬಂದಾರ. ಆ ಕಾರ್ದ ಕೂಟಿನೋದಾರ. ಸೊ ಈ ವಿಷಯ ಎಲ್ಲ ಎತ್ತ ಅರುಬುದು ಬಂದು ತುಂದಲೆ ಪೊಲೀಸ್ ಸ್ಟೇಷನ್ ಗೋಸ್ತ ಹೋಗಸ ಅಡಿ ಸೋಸಿಪ್ರೆ ಎತ್ತ ಈ ವಿಷಯ ಎಲ್ಲ ನಿಂಗೆ ಅರ್ದಿ ಬಂದ್ರೆ ಅವಕ್ಕ ಫ್ರೆಂಡ್ಸ್ ಬಂದಿದ್ದತ್ತ ಅವಕ್ಕ ಫಸ್ಟ್ ಕೋರ್ಟ್ ಕೂಟಿನೋದಾರ ಅಥವಾ ಅವ್ಕ ಫ್ರೆಂಡ್ಸ್ ಎಲ್ಲ ಹೇಗ್ಯಾರ. ಸೊ ಜಡ್ಜ್ ಸರ್ ಕೋರ್ಟ್ ಮುಂದಾಡು ಮೆಡಿಕಲಿ ಫಿಟ್ ಅಂದೊಂದು ಒಂದು ಸರ್ಟಿಫಿಕೇಟ್ ಇಸೋದು ಗೌರ್ಮೆಂಟ್ ಡಾಕ್ಟರ್ ಸರ್ ಅದನ್ನೆಲ್ಲ ಕೂಟಿನೋದಾರ. ಸೊ ಆಸಗ ಏಟ ಊದ್ದಾರೆ ಮುಟ್ಟಿ ಒಡ ಹಲವು ಊದ್ದಾರೆ. ಬಟ್ ಡಾಕ್ಟರ್ ಏನಂದ್ ಕೊಟ್ಟನ ಅಂದ್ರೆ ಪರ್ಫೆಕ್ಟ್ಲಿ ಆಲ್ ರೈಟ್ ಮೆಡಿಕಲಿ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಕೊಟ್ಟಾರ. ಸೊ ಒಂದು ಡಾಕ್ಟರ್ ನಾ ಏನೇ ಒಂದುವೇ ಪ್ರಾಬ್ಲಮ್ ಏನು ಇಂದ ಆಸಗ ಅಡಿಪಡ್ತದೆ ಅವಕ್ಕ ಜೈಲು ಒಂದ ಕೋರ್ಟ್ ಓಪನ್ ಗೋಸು 3 ಲುಂಗಿ ಪಕ್ಕ ಮಾತಿಯಾರ ಯಾಕಂದ್ರೆ ಆಸಗ ರಕ್ತ. ಸೊ ಬಂಡಿದ ಗೋಯಿಂದ ನಾವು ಫ್ರೆಂಡ್ಸ್ ಹೇಗ್ಯಾರ ನೀ ಬಿಡು ಮಾಕ ಪ್ರಚನೆ ಮಾಕ ನಾವು ಊದ್ರು ವಿಷಯ ನೀ ಬಿಡು ಜಡ್ಜ್ ಸರ್ ಎಲ್ಲ ವಿಷಯ ಬಿಡು ತಂದ ಆಗ್ಯಾರ. ಆಗ ಫೀನಿಕ್ಸ್ ಏನಂದ್ರೆ
ಇಲ್ಲ ನನ್ನ ಫ್ಯಾಮಿಲಿಯವೇ ಇದು ಮಾಡಿ ಇಟ್ರು ಮಿಂಚಿ ಮೇಲೆ 15 ಜನ ರಿಮೈಂಡ್ ಮಾಡಿಯಾರ ನಾವು ಹೊರಸ್ ಬಂದು ಪ್ರಾಬ್ಲಮ್ ಬಿಟ್ಟು ಬಿಡೋ ಅತ್ತೊಂದು ವಿಷಯ ತಾಟುತ್ತಾ ತನ್ನ ಮೈಂಡ್ಗೆ ಅಟ್ರ ಅತ್ತಪ್ಪನ ಜಡ್ಜ್ ಸರ್ ಒಂದು ಜೋಲಿ ಹೇಗೋದಿಲ್ಲ ಏಕಂದ್ರೆ ಜಡ್ಜಿಗೂ ಕಣ್ಣುಡುಪು ಮುಡಿವಿಲ್ಲ ಏಕಂದ್ರೆ ಇದೆ ಅಂದ್ರೆ ಈಗ ಕೋವಿಡ್ ಆಪಿನ ಸೊ ದೂರವಾತ ನಿಂತಿದ್ದಾರೆ ಅವಕ ಅಪ್ಪರ ದೂರವಾತ ನಿಂತಿದ್ದಾರೆ ಸೊ ಕಿಟತಟ 40 ಮೀಟರ್ಸ್ ತಳ್ಳಿತ ಅವಕ ನಿಂತಿದ್ದಾರೆ ಸೊ ಅವಕ್ಕೆ ಜಡ್ಜ್ ಏನಂದ್ರೆ ಸಬ್ ಜೈಲ್ ರಿಮೈಂಡ್ ಮಾಡೋದು ಈ ಕೇಸಿಯಾರ ಜೈಲರು ಇದ್ರಿಗೆ ಜೈಲರು ಉಡಂದಿದ್ದಾರೆ ನೋಡಿವಿ ಯಾಕಂದ್ರೆ ಜೈಲರು ಓಪನ್ ಹೋಸ್ ಚೆಕ್ ಮಾಡೋದು ಒಬ್ಬ ಫಿಸಿಕಲಿ ಫಿಟ್ ಅಂದಾಗಿ ಡಾಕ್ಟರ್ ಸರ್ಟಿಫಿಕೇಟ್ ಅಟ್ಲಿಯೂ ಅವನು ಒಡಂಬದಾಗ ಏನೋ ಪ್ರಾಬ್ಲಮ್ ಮಾಡಿದೆ ಎಂಬುದನ್ನು ಇನಿಷಿಯಲ್ ಅವಕ್ಕೆ ಬರದಾರ ಅದ್ದಿಗೂ ಅವಕ್ಕೆ ಒಂದು ಏಗುಲೆ ಹೋದಾರ ಫಸ್ಟ್ ಜನಗ ಮಾತಿ ಸತ್ತನ ಮಾರಡಿಪುನ ಸತ್ತದು ನಂದು ಹೀಗ್ಯಾರ ಎಡವ ಜನ ಅವನ ಅಪ್ಪ ಸತ್ತನ ಸೊ ಇದುತ್ತಾ ನಡೆದ ವಿಷಯ ಸೊ ಎಸಗೋ ತಪ್ಪು ಮಾಡಿಟ್ಟು ಹೊರ ಸುತ್ತಿದ್ದಾರೆ ಆ ಪ್ರಚನೆ ಎಲ್ಲ ತಾಂಡಿ ಈ ಒಂದು 10 ನಿಮಿಷ ಕಡೆತರದ ಗೈ ಈತಮಕ ಈಸಗ ಬ್ರೂಟಲ್ಲ ಅಟ್ಯಾಕ್ ಮಾಡೋದು ಎಂಬುದು ಏನ ವಿಷಯ ಅಂತ ಅರಿವಿಲ್ಲ ಸೊ ನಿಂಗ ಒಳ್ಳೆ ಯೋಚನೆ ಮಾಡ್ವಿ ಇದನ್ನೆಲ್ಲ ಈಗ ನಾ ಏನಾರ ಮಾಡೋದು ನೀ ತಮಕ ವಿಡಿಯೋ ಮಾಡಿ ಈಗ ನಾ ಏನೋ ಮಾಡೋದು ನಾನು ನಿಂಗೆ ಸಾತಾನ್ಕೊಳ ಹೋಗಿ ಪ್ರಚನೆ ಮಾಡಿವಿ ಅಲ್ಲಿ ಹೋಗಿ ಹೋರಾಟ ಮಾಡಿವಿ ತಂದೆಲ್ಲ ನಿಂಗೆ ನಾ ಹೇಗುಲೆ ಈಗ ಅಮೆರಿಕಾದಾಗ ಒಬ್ಬ ಸತ್ತುಟ್ಟ ಅರ್ಧಾರಿ ನಿಂಗ ಸೊ ಆ ವೈಟ್ ವರ್ಸಸ್ ಬ್ಲಾಕ್ ಪ್ರಚನೆದಾಗ ಒಬ್ಬ ಸತ್ತುಟ್ಟ ಅದಾಗಿ ಒಳಗವೇ ಕೊಂದಲಿಚಿತ್ತು ಇಂಡಿಯಾ ಅಲ್ಲ ತಮಿಳ್ನಾಡು ಕೂಡ ಹ್ಯಾಶ್ಟ್ಯಾಗ್ ನಂಗೆ ಸಪೋರ್ಟ್ ಹ್ಯಾಶ್ಟ್ಯಾಗ್ದಾಗ ನಂಗೆ ಅವಾಗ ಸಪೋರ್ಟ್ ತೋಚಿತ್ತು ಆ ತಪ್ಪನ ಪ್ರಚನೆ ದೊಡ್ಡದ ಬೆಡ್ಚಿತ್ತು ಆ ಪೊಲೀಸ್ಗಾರನ್ನ ನಾವು ಅರೆಸ್ಟ್ ಮಾಡಿದ್ರು ಗೌರ್ಮೆಂಟೇ ಸಾರಿ ಕೇಪ ಅವಾಗ ಬಂದಿತ್ತು ಅಣ್ಣ ನಂಗೆ ಇಂಡಿಯಾದಾಗ ಈ ವಿಷಯ ನಡೀತಾರದ ನಂಗೆ ಹೊರಾಸಿ ಇದನ್ನ ವಾಯ್ಸ್ ಔಟ್ ಮಾಡಲ ಖಂಡಿತ ಏನೇ ವಾಯ್ಸ್ ಔಟ್ ಮಾಡಲ ಈ ಪ್ರಚನೆ ದೊಡ್ಡ ಕಿವಿಗೆ ಹೊರ ಆಟೋಮೆಟಿಕ್ ನಂಗೆ ಈಗ ರೂಲ್ ಮಾಡಿಂಟಿಪ್ಪ ನಂಗೆ ತಮಿಳ್ನಾಡು ಎಡಪಾಡಿ ಅವಕ್ಕೆ ಕಿವಿಗೆ ಓಲೆ ಅವಕ್ಕೆ ಅಪ್ಪರ ತಲೆವೆಲಿ ಎಲ್ಲವೇ ಈ ಪ್ರಚನೆ ಪತಿ ಮಾತಾಡ್ದಂದ್ರೆ ಇದು ಸೊಲ್ಯೂಷನ್ ಬರಾದನೆ ಅವಕ್ಕೆ ಆಚೀಗ ಅದು ಪ್ರಚನೆ ಖಂಡಿತ ಈಗ ತನಗೆ ಜಸ್ಟಿಸ್ ಸಿಕ್ಕಿರ ಅದಾவது ಇಂದು ಬಂದು ಏನ್ ಮಾಡಿದಾರೆ 3 ಡಾಕ್ಟರ್ಸ್ ಬಿಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವಕ ಎಡವ ಅದೋಗ ಅಲ್ಲಿ ಸಂಬಂಧಪಟ್ಟ ಎಲ್ಲವೇ ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ದಾರೆ ಆ ಪೋಸ್ಟ್ ಮಾರ್ಟಮ್ ಕಂಪ್ಲೀಟ್ ರೆಕಾರ್ಡ್ ಮಾಡಿದ್ದಾರೆ ಇಂದು ಜಡ್ಜ್ ಮುಂದಾಡು ಕೋರ್ಟ್ ಸಬ್ಮಿಟ್ ಮಾಡ್ಯಾರ ಇಂದುಗ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದ ಬಟ್ ನಾ ಈ ಪ್ರಚನೆಗಾಗಿ ಬಾಸೋಲ್ಲ ಇದೀಗ ಇನ್ನಡು ಬಪ್ಪ ಪ್ರಚನೆ ನಂಗೇನ ಸಂಬಂಧ ಎಲ್ಲಿಯೋ ಸಾತಾನ್ಕೊಳಂದಾಗ ನಡೆದ ಪ್ರಚನೆಗ ನಂಗ ವಾಯ್ಸ್ ಔಟ್ ಮಾಡಿ ಏನ ನಡೆದ್ರ ತಮ್ಮ ವಿಷಯ ನೆನ್ಸಬೇಡಿ ಸೊ ಅದು ರೈಟ್ ಅನ್ನೋ ವಿಷಯ ಅಂದ್ರೆ ನಂಗೆ ಸಪೋರ್ಟ್ ಮಾಡಿಯೇ ಆಪುದು ಸೊ ನಂಗೆ ಸಪೋರ್ಟ್ ಮಾಡಲ ನಂಗೆ ಎಲ್ಲವೇ ವಾಯ್ಸ್ ಔಟ್ ಖಂಡಿತ ಮಾಡಲ ಈ ಪ್ರಚನೆ ಖಂಡಿತ ದೊಡ್ಡ ಲೆವೆಲ್ಗೆ ಎತ್ತಿನೋ ಹೋಗು ಅದು ದೊಡ್ಡ ಲೆವೆಲ್ಗೆ ಎತ್ತಿನೋ ಆಟೋಮೆಟಿಕ್ ಆಗಿ ರೂಲ್ ಮಾಡಿ ಹೋಗಾಗ ಒಂದು ಪ್ರಾಬ್ಲಮ್ ಅಟ್ರ ಅದನ್ನ ಎತ್ತೋ ಸೊಲ್ಯೂಷನ್ ಎತ್ತಿ ಬಂದಾರ ಸೊ ಅತ್ತಾಪಣೆ ದಯವ್ ಮಾಡಿ ಈ ಪ್ರಚನೆ ಇದನ್ನ ಖಂಡಿತ ನಿಂಗ ಎಲ್ಲ ಮುಡ್ದೆಲ್ಲವೂ ಶೇರ್ ಮಾಡಿ ಸೊ ಇನಿಮೇಲಾவது ஏதோ ಒಂದು ಪ್ರಚನೆ ಮೇಲೆ ವಾಯ್ಸ್ ಔಟ್ ಮಾಡಿವಿಂದ ಏನೇ 1-2 ಪೊಲೀಸ್ನಾல ಒಟ್ಟುಮೊತ್ತ ಪೊಲೀಸ್ನ ಹೆಸರು ಕೆಟ್ಟುಟ್ಟ ನಂಗೆ ತಮಿಳ್ನಾಡು ಎಸ್ಐ ಒಳ್ಳೆಯ ಎಸ್ಐ ನಂಗೆ ಇಂಡಿಯಾಗ ತಂದು ತಡದೆ ಅಥವಾ IAS IPS ಆಫೀಸರ್ಸ್ ಎಲ್ಲ ನಂಗೆ ಈ ತಮಿಳ್ನಾಡು ಏಸಗಾವ ಉರುವಾಗಿ ತರದೆ ಎಂಬ ವಿಷಯ ನಿಂಗೆ ಅರ್ದಿ ಅತ್ತಮಾಕ ಹೇಳಿದಾಗ ಒಬ್ಬ ಎರಡ ಮಾಡೋ ಪ್ರಚನೆ ನಂಗ ಲೈಕ್ ಹೆಸರವೇ ಅದಾவது ಪೊಲೀಸ್ಕಾರನಕ್ಕೆ ಹೆಸರವೇ ಕೆಡಿಸಿರ ಎಂಬ ವಿಷಯತ ಸೊ ಅತ್ತಪ್ಪನ ದಯಮಾಡಿ ವಾಯ್ಸ್ ಔಟ್ ಮಾಡಿವಿ ಏನ ತಪ್ಪಟ್ಲಿ ವಾಯ್ಸ್ ಔಟ್ ಮಾಡಿವಿ ಅಂತ ಕೇಳ್ತಂದು ನನ್ರಿ ನಮಸ್ಕಾರ.